ನಮಸ್ಕಾರ ವೀಕ್ಷಕರೇ. ಯೋಗ ಭಾರತದಲ್ಲಿ ಆರಂಭವಾದ ಸಾಂಪ್ರದಾಯಿಕ ದೈಹಿಕ ಹಾಗೂ ಮಾನಸಿಕ ಆಚರಣೆಗಳ ಬೋಧನಾ ಶಾಖೆ. ಹಿಂದೂ ಧರ್ಮದಲ್ಲಿ ಹಿಂದೂ ತತ್ವಶಾಸ್ತ್ರದ 6 ಸಂಪ್ರದಾಯಬದ್ಧ ಶಾಖೆ ಅಥವಾ ಪಂಥಗಳಲ್ಲಿ ಒಂದಕ್ಕೆ ಈ ಪದವನ್ನು ಬಳಸುತ್ತಾರಲ್ಲದೆ ಆ ಪಂಥವು ತನ್ನ ಆಚರಣೆಗಳಿಂದ ತಲುಪಲು ಬಯಸುವ ಗುರಿಗೂ ಇದೇ ಪದವನ್ನು ಬಳಸುತ್ತಾರೆ. ಜೈನ ಧರ್ಮದಲ್ಲಿ ಮಾನಸಿಕ, ಮೌಖಿಕ ಮತ್ತು ದೈಹಿಕ ಎಲ್ಲ ಚಟುವಟಿಕೆಗಳಿಗೆ ಇಡಿಯಾಗಿ ಈ ಪದವನ್ನು ಬಳಸುತ್ತಾರೆ. ಹಿಂದೂ ತತ್ವಶಾಸ್ತ್ರದಲ್ಲಿ ಪ್ರಸ್ತಾಪವಾಗುವ ಯೋಗದ ಪ್ರಮುಖ ಶಾಖೆಗಳೆಂದರೆ ರಾಜಯೋಗ, ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಮತ್ತು ಹಠಯೋಗ. ಪತಂಜಲಿಯ ಯೋಗ ಸೂತ್ರಗಳಲ್ಲಿ ಪ್ರಸ್ತಾಪವಾಗಿರುವ ಹಾಗೂ ಹಿಂದೂ ತತ್ವಶಾಸ್ತ್ರದ ಸಂದರ್ಭದಲ್ಲಿ ಸರಳವಾಗಿ ಯೋಗ ಎಂದೆನಿಸಿಕೊಳ್ಳುವ ರಾಜಯೋಗವು ಸಾಂಖ್ಯ ಸಂಪ್ರದಾಯಕ್ಕೆ ಸೇರಿದ್ದು. ಅನೇಕ ಇತರ ಹಿಂದೂ ಗ್ರಂಥಗಳು, ಉಪನಿಷತ್ತುಗಳು, ಭಗವದ್ಗೀತೆ, ಹಠಯೋಗ, ಪ್ರದೀಪಿಕಾ, ಶಿವ ಸಂಹಿತೆ ಮತ್ತು ಅನೇಕ ತಂತ್ರಗಳು ಸೇರಿದಂತೆ ಯೋಗದ ವಿವಿಧ ಮುಖ ಅಥವಾ ಮಗ್ಗುಲುಗಳನ್ನು ಚರ್ಚಿಸುತ್ತವೆ. ಸಂಸ್ಕೃತ ಪದ ಯೋಗವು ಅನೇಕ ಅರ್ಥಗಳನ್ನು ಹೊಂದಿದೆ. ಆ ಪದವು ನಿಯಂತ್ರಿಸುವ, ಐಕ್ಯವಾಗುವ ಅಥವಾ ಒಗ್ಗಟ್ಟಾಗುವ ಎಂಬ ಪದಗಳ ಅರ್ಥಗಳ ಮೂಲ ಯುಜ್ನಿಂದ ವೃತ್ತವಾಗಿದೆ. ಇದು ರೂಪಾಂತರಗಳೆಂದರೆ ಸೇರಿಸುವಿಕೆ, ಜೊತೆಗೂಡುವಿಕೆ, ಒಕ್ಕೂಟ, ಸಂಯೋಗ ಹಾಗೂ ನಿಮಿತ್ತ ಉಪಕರಣ. ಇನ್ನು ಭಾರತದ ಹೊರಗೆ ಯೋಗ ಪದವನ್ನು ಸಾಮಾನ್ಯವಾಗಿ ಹಠಯೋಗ ಮತ್ತು ಅದರ ಆಸನಗಳನ್ನು ಸೂಚಿಸಲು ಅಥವಾ ವ್ಯಾಯಾಮದ ಒಂದು ರೂಪವಾಗಿ ಅಂದರೆ ಭಂಗಿಗಳ ರೂಪವಾಗಿ ಪರಿಗಣಿಸಲಾಗುತ್ತದೆ. ಯೋಗವನ್ನು ಅಭ್ಯಾಸ ಮಾಡುವವರು ಅಥವಾ ಯೋಗ ಸಿದ್ಧಾಂತವನ್ನು ಅನುಸರಿಸುವವರನ್ನು ವಿಶೇಷವಾಗಿ ಯೋಗಿ ಅಥವಾ ಯೋಗಿನಿ ಎಂದು ಕರೆಯುತ್ತಾರೆ. ಇವತ್ತು ನಾನು ಅಂತಹ ವಿಶೇಷವಾದ ವ್ಯಕ್ತಿಯ ಬಗ್ಗೆ ನಿಮಗೆ ಪರಿಚಯಿಸಲು ಇಚ್ಛಿಸುತ್ತೇನೆ. ಹಿರಿ ಜೀವವಾದರೂ ಸಹ ತನ್ನ ಸಾಧನೆಯ ಪಥದಲ್ಲಿ ಇನ್ನೂ ಹರೆಯದ ಯುವಕನಂತೆ ಕಾಣುವ ಇವರು ಸಾಧನೆಯ ಬೆನ್ನಟ್ಟಿ ಹೋದವರಲ್ಲ. ಕೇವಲ ಪಾರಂಪರಿಕ ವಿಚಾರಗಳನ್ನು, ಹಿರಿಯರ ನಂಬಿಕೆಗಳನ್ನು ಗೌರವಿಸಿದವರು ಹಾಗೂ ಅದನ್ನು ಬೆಳೆಸಿದವರು. ತಮ್ಮ ಇಡೀ ಜೀವನವನ್ನೇ ಅದಕ್ಕೆಂದೇ ಮುಡಿಪಾಗಿಟ್ಟವರು. ಇಂತಹ ಯೋಗ ಸಿದ್ಧಿಯನ್ನು ಪಡೆದು ದೇಶ ಮಾತ್ರವಲ್ಲದೆ ಹೊರ ದೇಶದಲ್ಲೂ ಖ್ಯಾತಿಯನ್ನು ಪಡೆದ 126 ವರ್ಷದ ಯೋಗ ಗುರುವಿನ ಬಗ್ಗೆ ಇವತ್ತು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಅವರು ಬೇರಾರೂ ಅಲ್ಲ, ಇತ್ತೀಚೆಗೆ ಪದ್ಮಶ್ರೀ ಗೌರವವನ್ನು ಪಡೆದಂತಹ ಯೋಗ ಗುರು ಶಿವಾನಂದ ಅವರು. ಹೌದು, ಅದಕ್ಕಾಗಿ ಅವರ ಈ ಸಾಧನೆಯನ್ನು ಗುರುತಿಸಿ ಈ ಬಾರಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಹಾಗಾದರೆ ಇಂತಹ ವ್ಯಕ್ತಿಯ ಬಗ್ಗೆ ಮತ್ತಷ್ಟು ನಾವು ತಿಳಿದುಕೊಳ್ಳಬೇಕಾದರೆ ಇವತ್ತಿನ ಸಂಚಿಕೆಯನ್ನು ನೀವು ನೋಡಲೇಬೇಕು. ಬನ್ನಿ, ಅವರ ಜೀವನದ ಸಾಧನೆಯ ಜೊತೆಗೆ ಅವರು ನಡೆದು ಬಂದ ಹಾದಿಯ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡ್ತಾ ಇನ್ಸ್ಟಾದಲ್ಲಿ ನಮ್ಮನ್ನು ಫಾಲೋ ಮಾಡಿ. ಬನ್ನಿ, ಸೆಂಚುರಿ ಯೋಗ ಗುರುವಿನ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳೋಣ. ಅಂದರೆ ಶಿವಾನಂದ ಗುರು ಅವರು ಶಿವಾನಂದ ಕಾಶಿಯ ಘಾಟ್ಗಳಲ್ಲಿ ಯೋಗವನ್ನು ಅಭ್ಯಾಸ ಮಾಡುವ ಹಾಗೂ ಕಲಿಸುವ ಯೋಗ ಗುರು. ಮಾರ್ಚ್ 21 ಅಂದರೆ ಇತ್ತೀಚೆಗೆ ಅವರು ಭಾರತ ಸರ್ಕಾರದಿಂದ ಪದ್ಮಶ್ರೀ ಪಡೆದಂತಹ ಅತ್ಯಂತ ಹಿರಿಯ ವ್ಯಕ್ತಿಯಾಗಿದ್ದಾರೆ. 126 ವರ್ಷದ ಯೋಗಿಯ ಜೀವನ ನೋಡೋದಾದರೆ ಸ್ವಾಮಿ ಶಿವಾನಂದ ಅವರು
ಯೋಗ ಗುರುಗಳಾಗಿದ್ದು ಅವರು ಕಾಶಿಯ ಘಾಟ್ಗಳಲ್ಲಿ ಯೋಗವನ್ನು ಅಭ್ಯಾಸ ಮಾಡುವುದರ ಜೊತೆಗೆ ಅದನ್ನು ಕಲಿಸುವಂತಹ ಪ್ರಕ್ರಿಯೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಇತ್ತೀಚೆಗೆ ಪಡೆದಂತಹ ಪದ್ಮಶ್ರೀ ಪ್ರಶಸ್ತಿ ಏನಿದೆ ನೋಡಿ, ಅದರ ಸ್ವೀಕಾರ ಮಾಡುವಂತಹ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಬಹಳಷ್ಟು ವೈರಲ್ ಆಗಿತ್ತು. ಬಿಳಿ ಧೋತಿ ಕುರ್ತಾ ಧರಿಸಿ ಶಿವಾನಂದ್ ಅವರು ರಾಷ್ಟ್ರಪತಿ ಭವನದ ದರ್ಬಾರ್ ಹಾಲ್ನೊಳಗೆ ರಾಷ್ಟ್ರಪತಿ ಕೋವಿಂದ್ ಕಡೆಗೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮಧ್ಯದಲ್ಲಿ ಆ ನಡಿಗೆಯನ್ನು ನಿಲ್ಲಿಸಿ ಮುಂದಿನ ಸಾಲಿನಲ್ಲಿ ಕುಳಿತಿದ್ದಂತಹ ಪ್ರಧಾನಿ ಮೋದಿಯವರನ್ನು ಕಂಡು ಅವರಿಗೆ ಮಂಡಿಯೂರಿ ನಮಸ್ಕರಿಸುತ್ತಾರೆ. ಅದಾದ ಬಳಿಕ ಮತ್ತೆ ಪ್ರಶಸ್ತಿಯನ್ನು ಸ್ವೀಕರಿಸಲು ರಾಷ್ಟ್ರಪತಿಯವರತ್ತ ಹೊರಡುತ್ತಾರೆ. ಅಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರನ್ನು ನೋಡಿ ಅವರಿಗೂ ಕೂಡ ಒಂದು ವಂದನೆಯನ್ನು ಸಲ್ಲಿಸಿದಾಗ ರಾಷ್ಟ್ರಪತಿಯವರು ವೇದಿಕೆಯಿಂದ ಇಳಿದು ಕೆಳಗೆ ಬರ್ತಾರೆ. ಮತ್ತೆ ಅವರಿಗೆ 2 ಬಾರಿ ಶಿವಾನಂದ್ ಅವರು ನಮಸ್ಕಾರ ಮಾಡ್ತಾರೆ. ಇಂತಹ ಒಂದು ಅತ್ಯುನ್ನತ ನಾಗರಿಕರಾದಂತಹ ಇವರಿಗೆ ಈ ಬಾರಿಯ ಪದ್ಮಶ್ರೀ ಗೌರವ ಸಿಕ್ಕಿರುವುದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ. ಶಿವಾನಂದ ಇವರೊಬ್ಬರು ಯೋಗ ಶಿಕ್ಷಕರಾಗಿದ್ದು ಆಗಸ್ಟ್ 8ರಂದು 1896ರಂದು ಬ್ರಿಟಿಷ್ ಇಂಡಿಯಾದ ಬಂಗಾಳ ಪ್ರೆಸಿಡೆನ್ಸಿಯ ಸಿಲ್ಹೆಟ್ ಜಿಲ್ಲೆಯಲ್ಲಿ ಜನಿಸಿರ್ತಾರೆ. ಇನ್ನು ಪೋಷಕರ ಬಗ್ಗೆ ತಿಳ್ಕೊಳ್ಳೋದಾದರೆ ಇವರ ಪೋಷಕರು ಭಿಕ್ಷುಕರು, ಅತ್ಯಂತ ಬಡತನದಲ್ಲಿದ್ದವರು. ಕೇವಲ 6 ವರ್ಷದವರಾಗಿದ್ದಾಗ ಅವರ ಸಹೋದರಿ, ತಾಯಿ ಮತ್ತು ತಂದೆ ಎಲ್ಲರೂ ಒಬ್ಬರಿಗೊಬ್ಬರು 1 ತಿಂಗಳೊಳಗೆ ನಿಧನರಾಗ್ತಾರೆ. ನಂತರ ಅವರು ಬಂಗಾಳದಿಂದ ಕಾಶಿಗೆ ತಮ್ಮ ಪ್ರಯಾಣವನ್ನು ಬೆಳೆಸುತ್ತಾರೆ. ಅಲ್ಲಿ ಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಗುರು ಓಂಕಾರ ಇವರಿಂದ ಶಿಕ್ಷಣವನ್ನು ಪಡೆದು ಸ್ವಾಮಿ ಶಿವಾನಂದರು ಯೋಗ ಹಾಗೂ ಧ್ಯಾನವನ್ನು ತಮ್ಮಲ್ಲಿ ತಾವು ಕರಗತ ಮಾಡಿಕೊಳ್ತಾರೆ. 3 ದಶಕಗಳಿಂದ ವಾರಣಾಸಿಯ ಗಂಗಾ ನದಿಯ ದಡದಲ್ಲಿ ಯೋಗವನ್ನು ಕಲಿಸುತ್ತಾ ಇದ್ದಾರೆ. ಕಳೆದ 50 ವರ್ಷಗಳಲ್ಲಿ ಕುಷ್ಠ ರೋಗದಿಂದ ಪೀಡಿತರಾದಂತಹ 400ರಿಂದ 600ಕ್ಕೂ ಹೆಚ್ಚು ಭಿಕ್ಷುಕರಿಗೆ ಇವರು ಸೇವೆಯನ್ನು ಮಾಡಿದ್ದಾರೆ. ಆಹಾರ, ಹಣ್ಣುಗಳು, ಬಟ್ಟೆಗಳು, ಚಳಿಗಾಲದ ಉಡುಪುಗಳು, ಹೊದಿಕೆಗಳು, ಸೊಳ್ಳೆ ಪರದೆಗಳು ಹೀಗೆ ಅವರ ಅಗತ್ಯಕ್ಕೆ ಅನುಸಾರವಾಗಿ ಪಾತ್ರೆಗಳನ್ನು ಕೂಡ ಜೋಡಿಸಿ ಅವರ ಸೇವೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಯೋಗವನ್ನು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಿದ್ದಾರೆ. ಇವರ ಉಪಹಾರ ಫಲಾಹಾರದ ಬಗ್ಗೆ ನೋಡೋದಾದರೆ ಹಣ್ಣುಗಳು ಹಾಗೂ ಅಲಂಕಾರಿಕ ವಸ್ತುಗಳು ಎಂದರೆ ಇವರಿಗೆ ಸ್ವಲ್ಪ ದೂರ. ಅಷ್ಟು ಮಾತ್ರವಲ್ಲ, ಕೋವಿಡ್-19 ಲಸಿಕೆಯನ್ನು ಪಡೆದು ಬೆಂಬಲಿಸಿದಂಥ ಪ್ರಥಮ ಪ್ರಜೆ ಇವರೆಂದರೆ ತಪ್ಪಾಗಲಾರದು. ಶಿವಾನಂದ ಅವರು ಯೋಗರತ್ನ ಪ್ರಶಸ್ತಿ, ವಸುಂಧರಾ ರತನ್ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಶಿಸ್ತಿಗೆ ಒಂದು ಹೆಸರೆಂದರೆ ಸ್ವಾಮಿ ಶಿವಾನಂದ ಅವರು 126 ವರ್ಷಗಳ ಕಾಲ ಬದುಕಿನೊಂದಿಗೆ ಈ ಮಂತ್ರವನ್ನು ಜೋಡಿಸಿದವರು. ಆಧ್ಯಾತ್ಮಿಕ ಶಿಕ್ಷಣವನ್ನು ಪಡೆದಂಥ ಇವರು ಸಕಾರಾತ್ಮಕ ಚಿಂತನೆ ಮತ್ತು ಶಿಸ್ತಿನ ಜೀವನದ ಪ್ರತಿರೂಪವಾಗಿ ಬೆಳೆದವರು. ಬೆಳಗಿನ ಜಾವ 3 ಗಂಟೆಗೆ ಎದ್ದು ನಂತರ ದೇವರ ಸ್ಮರಣೆಯನ್ನು ಮಾಡುತ್ತಾ 1-2 ಗಂಟೆಗಳ ಕಾಲ ಈ ನಿತ್ಯ ನಿರಂತರ ದೇವರ ಪ್ರಾರ್ಥನೆಯನ್ನು ನಡೆಸ್ತಾರೆ. ತದಬಳಿಕ ದೈಹಿಕ ವ್ಯಾಯಾಮ ಮಾತ್ರವಲ್ಲ, ಆಧ್ಯಾತ್ಮಿಕ ವ್ಯಾಯಾಮವನ್ನು ಕೂಡ ನಡೆಸ್ತಾ ಇದ್ದಾರೆ. ಇದನ್ನು ಅನುಸರಿಸಿ 1 ಗಂಟೆ ಯೋಗ ಹಾಗೂ ಪ್ರಾಣಾಯಾಮ ಮಾಡ್ತಾರೆ. ಇನ್ನು ದಿನಚರಿ ನೋಡೋದಾದರೆ ಎಣ್ಣೆರಹಿತ ಪದಾರ್ಥದ ಜೊತೆಗೆ ಹೆಚ್ಚಿನ ಬೇಯಿಸಿದ ಆಹಾರವನ್ನು ಅಂದರೆ ತರಕಾರಿ ಪದಾರ್ಥವನ್ನು ಅವರು ಸೇವಿಸ್ತಾರೆ. ಇದು ಎಲ್ಲಿಯವರೆಗೆ ರೋಗಮುಕ್ತ ಜೀವನವನ್ನು ಅವರಿಗೆ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ದೇಶದ ವಿವಿಧ ಭಾಗಗಳಲ್ಲಿ ಹಿಂದುಳಿದವರ ಸೇವೆಗಾಗಿ ಇವರು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ಮನುಕುಲಕ್ಕೆ ತನ್ನ ಸೇವೆಯಲ್ಲಿ ನಿಸ್ವಾರ್ಥ ಸೇವೆಯನ್ನು ನೀಡಿದಂಥ ಇವರು ಜಗತ್ತು ತನ್ನ ಮನೆ, ಅದರ ಜನರು ತನ್ನ ತಂದೆ ತಾಯಿ ಹಾಗೂ ಬಂಧು ಬಳಗ ಎಂದು ನಂಬುತ್ತಾರೆ. ಅವರನ್ನು ಪ್ರೀತಿಸುವುದು ಮತ್ತು ಸೇವೆ ಮಾಡುವುದು ಇವರ ಒಂದು ಧರ್ಮ ಎಂದು ನಂಬಿದ್ದಾರೆ. ಇನ್ನು ಸ್ವಾಮಿ ಶಿವಾನಂದರ ಕುರಿತು ರಾಷ್ಟ್ರಪತಿಯವರು ಭವನದ ಟಿಪ್ಪಣಿಯಲ್ಲಿ ಒಂದು ಪಾಠವನ್ನೇ ಹೇಳಿದ್ದಾರೆ.
ಜೀವನದ ಪಾಠಗಳನ್ನು ಬೋಧಿಸುವ ಬದಲು ಅವರು ತಮ್ಮ ಜೀವನವನ್ನೇ ಅನುಕರಣೀಯ ಪಾಠವಾಗಿ ಬದುಕಿದ್ದಾರೆ ಎಂದು ಸ್ವಾಮಿ ಶಿವಾನಂದರ ಬಗ್ಗೆ ಭಾರಿ ಹೆಮ್ಮೆಯ ಶ್ಲಾಘನೀಯ ಮಾತನ್ನು ಹೇಳಿದ್ದಾರೆ. ಸ್ವಾಮಿ ಶಿವಾನಂದರು ಯೋಗ ಮತ್ತು ವ್ಯಾಯಾಮಗಳನ್ನು ತಮ್ಮ ದೀರ್ಘ ಹಾಗೂ ಆರೋಗ್ಯಕರ ಜೀವನದ ಮಂತ್ರವನ್ನಾಗಿಸಿದ ಕಾರಣ ಅವರು ಆರೋಗ್ಯಯುತ ಆಯುಷ್ಯವನ್ನು ಪಡೆಯಲು ಸಾಧ್ಯವಾಯಿತು ಎಂದರೆ ತಪ್ಪಾಗಲಾರದು. ಇಂತಹ ಅತ್ಯದ್ಭುತ ಶಕ್ತಿಯನ್ನು ಪಡೆದ ನಾವುಗಳು ಹಾಗೂ ನಮ್ಮ ಭಾರತ ದೇಶವೇ ಧನ್ಯ. ಅವರ ಜೀವನ ಮಂತ್ರವನ್ನು ನಾವುಗಳು ಕೂಡ ನಮ್ಮ ಜೀವನದಲ್ಲಿ ರೂಢಿಸಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ಅದರ ಜೊತೆಗೆ ಆಯುಷ್ಯವನ್ನು ವೃದ್ಧಿಸೋಣ. ಅದೇ ರೀತಿ ಗುರು ಶಿವಾನಂದವರಿಗೆ ದೇವರು ಹಾರೈಕೆ ಸದಾ ಸಿಗಲಿ ಅಂತ ಹೇಳಿ ಬೇಡಿಕೊಳ್ಳೋಣ. ವೀಕ್ಷಕರೇ, ಸ್ವಾಮಿ ಶಿವಾನಂದವರು ಯೋಗಕ್ಕಾಗಿ ನೀಡಿದಂತಹ ತಮ್ಮ ಕೊಡುಗೆ ಆಗಿರ್ಬೋದು, ಪಾರಂಪರಿಕವಾಗಿ ಬಂದಂತಹ ಈ ಶಿಕ್ಷಣವನ್ನು ಬಹಳ ಅಚ್ಚುಕಟ್ಟಾಗಿ ತಮ್ಮ ಜೀವನದಲ್ಲಿ ರೂಢಿಸಿಕೊಂಡು 126 ವರ್ಷಗಳ ಕಾಲ ಸುದೀರ್ಘವಾಗಿ ತಮ್ಮ ಸ್ವಾಸ್ಥ್ಯ ಜೀವನಕ್ಕಾಗಿ ಅದರ ಜೊತೆಗೆ ಭಾರತದ ಸುದೃಢತೆಗಾಗಿ ಅವರು ತಮ್ಮ ಕೊಡುಗೆಯನ್ನು ನೀಡಿದ್ದಕ್ಕಾಗಿ ಈ ಬಾರಿಯ ಪದ್ಮಶ್ರೀ ಗೌರವಕ್ಕೆ ಅವರು ಪಾತ್ರರಾಗಿದ್ದಾರೆ. ಇದೊಂದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ. ಇಂತಹ ಹಿರಿಯ ವ್ಯಕ್ತಿಯ ಜೀವನವನ್ನು ನಮ್ಮ ಜೀವನದಲ್ಲೂ ಕೂಡ ಉದಾಹರಣೆಯಾಗಿ ಬಳಸೋಣ ಎಂದು ಹೇಳಿಕೊಳ್ಳುತ್ತಾ ಇವತ್ತಿನ ಸಂಚಿಕೆಗೆ ನಾನು ವಿರಾಮ ಹಾಕ್ತಿದ್ದೇನೆ. ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಗೂ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ, ಇನ್ಸ್ಟಾದಲ್ಲಿ ನಮ್ಮನ್ನು ಫಾಲೋ ಮಾಡಿ. ವಂದನೆಗಳು.